ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ರಾಷ್ಟ್ರ ಮತ್ತು ರಾಜ್ಯದಾದ್ಯಂತ ನಡೆಯತಕ್ಕಂಥ ಒಂದಷ್ಟು ಪ್ರಚಲಿತ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂಥ ಒಂದು ವಿಶೇಷವಾದ ಪ್ರಯತ್ನ ಕರೆಂಟ್ ಅಫೈರ್ ಮೂಲಕ ನಾವು ಮಾಡ್ತಾ ಇರುವಂಥದ್ದು. ಕಳೆದ 5-6 ದಿನಗಳಿಂದ ವಿಶೇಷವಾಗಿ ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇರತಕ್ಕಂಥ KS ಭಗವಾನ್ ಅವರ ಒಂದು ಪ್ರಯತ್ನ, ಭಗವದ್ಗೀತೆಯನ್ನು ನಾನು ಸುಟ್ಟೇ ಸಿದ್ಧ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅವರು ಆ ಹೇಳಿಕೆಯನ್ನು ಕೊಟ್ಟ ಮರುದಿನ ಅಗ್ನಿಶ್ರೀಧರ್ ಅವರು ಕೂಡ ಹೇಳ್ತಾರೆ, ನಾನು ಕೂಡ ಭಗವದ್ಗೀತೆಯನ್ನು ಸುಡುತ್ತೇನೆ. ಭಗವದ್ಗೀತೆಯಲ್ಲಿ ವರ್ಣಾಶ್ರಮ ಪದ್ಧತಿಯನ್ನು ವೈಭವೀಕರಿಸಲಾಗಿದೆ, ಭಗವಂತನ ಬಾಯಿಯಿಂದ ಜಾತಿವಾದವನ್ನು, ಜಾತ್ಯತೀತ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸತಕ್ಕಂಥ ಒಂದಷ್ಟು ಶ್ಲೋಕಗಳನ್ನು ತುಂಬಲಾಗಿದೆ ಅನ್ನತಕ್ಕಂಥ ಮಾತನ್ನು ಅವರು ಹೇಳಿದರು. ಭಗವದ್ಗೀತೆಯಲ್ಲಿರ್ತಕ್ಕಂಥ ಎಲ್ಲ ವಿವಾದಾಸ್ಪದ ವಿಚಾರಗಳ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಮತ್ತು ಯಾರೆಲ್ಲ ಏನೇನು ಮಾತನಾಡಿದರು ಅನ್ನುವಂಥ ಒಂದಷ್ಟು ವಿಚಾರಗಳು ಈ ಪ್ಯಾಕೇಜ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ಭಗವದ್ಗೀತೆ ಈ ಗ್ರಂಥದ ಹೆಸರು ಕೇಳಿದವರು ಭಾರತದಲ್ಲಿ ಯಾರೂ ಇಲ್ಲವೆಂದೇ ಹೇಳಬಹುದು. ಸನಾತನ ಸಂಸ್ಕೃತಿಯ ಪ್ರಾಚೀನ ಗ್ರಂಥವಾಗಿರುವ ಇದನ್ನ ಬಹುಸಂಖ್ಯಾತ ಹಿಂದೂ ಸಮಾಜ ತನ್ನ ಅಧಿಕೃತ ಧರ್ಮ ಗ್ರಂಥವೆಂದು ಮಾನ್ಯ ಮಾಡಿದೆ. ಈ ಗ್ರಂಥದ 18 ಅಧ್ಯಾಯಗಳು ಮಾನವನ ಜೀವನ ವಿಕಾಸಕ್ಕೆ ಪೂರಕವಾಗಿದೆ ಎಂದು ವಿದೇಶಿ ತತ್ವಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ಸುಮಾರು 176 ಭಾಷೆಗಳಿಗೆ ಈ ಗ್ರಂಥ ತರ್ಜುಮೆಯಾಗಿದೆ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಬೋಧಿಸಲಾದ ಈ ಭಗವದ್ಗೀತೆ ಇದೀಗ ಮತ್ತೊಂದು ಕುರುಕ್ಷೇತ್ರವನ್ನ ಸೃಷ್ಟಿಸಲಿದೆ. ಹೌದು, ಕೆಲವು ಬುದ್ಧಿಜೀವಿಗಳು ಇದೀಗ ಭಗವದ್ಗೀತೆಯ ವಿರುದ್ಧ ಸಮರ ಸಾರಿದ್ದಾರೆ. 5 ದಿನಗಳ ಹಿಂದೆ ಲೇಖಕ KS ಭಗವಾನ್, ಪತ್ರಕರ್ತ ಅಗ್ನಿಶ್ರೀಧರ್, ಸಿಪಿಎಂ ನಾಯಕ GN ನಾಗರಾಜ್ ಮೊದಲಾದ ಕೆಲವು ಎಡಪಂಥೀಯರು ಭಗವದ್ಗೀತೆಯನ್ನ ಸುಟ್ಟು ಹಾಕುವ ಬಗ್ಗೆ ಮಾತನಾಡಿದ್ದಾರೆ. ಇವರ ಈ ಹುಚ್ಚಾಟಕ್ಕೆ ಕಾರಣವೇನೆಂದು ಕೇಳಿದ್ರೆ ಅವರು ಕೆಲವು ಬಾರಿ ಸಂಶೋಧನೆಯನ್ನ ಎದುರಿಡುತ್ತಾರೆ. ಇವರು ಹೇಳುವ ಪ್ರಕಾರ ವರ್ಣಾಶ್ರಮ ಪದ್ಧತಿಗೆ ಭಗವದ್ಗೀತೆಯೇ ಕಾರಣವಂತೆ. ಜಾತಿ ಪದ್ಧತಿಗೆ ಮೂಲ ಕಾರಣವಾದ ವರ್ಣಾಶ್ರಮ ಪದ್ಧತಿಯನ್ನ ನಾಶ ಮಾಡಬೇಕಿದ್ರೆ ಭಗವದ್ಗೀತೆಯನ್ನ ಸುಡುವುದೊಂದೇ ದಾರಿ ಎಂದು ಇವರು ಕಂಡುಕೊಂಡಿದ್ದಾರೆ. ಇವರ ಈ ಅದ್ಭುತ ಸಾಹಸಕ್ಕೆ ಹಲವಾರು ಬುದ್ಧಿಜೀವಿಗಳು ಸಾಥ್ ನೀಡಲಿದ್ದಾರೆ. ಆದರೆ ಧಾರ್ಮಿಕ ಗ್ರಂಥವೊಂದನ್ನ ಸುಡುವ ಮೂಲಕ ಬಹುಸಂಖ್ಯಾತ ಸಮಾಜವನ್ನ ಕೆರಳಿಸುವ ಇವರ ಹುಚ್ಚಾಟತನಕ್ಕೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. KS ಭಗವಾನ್ ಮೇಲೆ ಈಗಾಗಲೇ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಬುದ್ಧಿಜೀವಿಗಳ ದೊಂಬರಾಟ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮತೀಯ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯುತ್ತಿದೆ ಎಂದ್ರೂ ತಪ್ಪಾಗಲಿಕ್ಕಿಲ್ಲ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿರುವಂಥದ್ದು. ಮೊದಲನೇದಾಗಿ ಶೇಖರ್ ಹೆಜಮಾಡಿ ಅವರು ನಮ್ಮೊಂದಿಗಿದ್ದಾರೆ. ದಲಿತ ಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡವರು ಮತ್ತು ಹಲವಾರು ಸಾಮಾಜಿಕ ಚಳವಳಿಗಳಲ್ಲಿ ಭಾಗವಹಿಸಿದಂತ ಶೇಖರ್ ಹೆಜಮಾಡಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಮಸ್ತೆ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗೆ ಸುಬ್ರಹ್ಮಣ್ಯ ರಾವ್ ಅವರಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದವರು ಮತ್ತು ವಿಶೇಷವಾಗಿ ಧಾರ್ಮಿಕ ವಿಚಾರಗಳ ಬಗ್ಗೆ ಲೇಖನವನ್ನು ಬರಿತಾ ಒಂದು ಪ್ರಖರವಾದಂತಹ ವಿಚಾರವನ್ನು ಪ್ರತಿಪಾದಿಸ್ತಾ ಬಂದಂತಹ ಸುಬ್ರಹ್ಮಣ್ಯ ರಾವ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಮೊದಲನೇದಾಗಿ ಶೇಖರ್ ಹೆಜಮಾಡಿ ಅವರಲ್ಲಿ ಕೇಳಬೇಕು, ಭಗವದ್ಗೀತೆಯನ್ನು ಸುಟ್ಟು ಹಾಕುವಂತ ಏನು ಬುದ್ಧಿಜೀವಿಗಳ ಪ್ರಯತ್ನ ಇದೆ, ಇದು ಜಾತ್ಯತೀತ ಏನು ಜಾತಿವಾದದ ಬೆಂಕಿ ಏನಿದೆ ಇವತ್ತು ಉರಿತಾ ಇರುವಂಥದ್ದು ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಮಧ್ಯೆ ಕಂದಕವನ್ನು ಸೃಷ್ಟಿಸಿರುವಂಥದ್ದು, ಈ ಕಂದಕವನ್ನ ಸರಿಪಡಿಸೋದಕ್ಕೆ ಈ ಕ್ರಮದಿಂದ ಸಾಧ್ಯ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ನೋಡಿ, ಈ ದೇಶ ಜಾತ್ಯತೀತ ದೇಶ. ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಒಂದು ವರ್ಗದ ಬಹುಸಂಖ್ಯಾತ ವರ್ಗದ ಜನರನ್ನು ಶೋಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ.
ಇವತ್ತು ಅದನ್ನು ಬುದ್ಧಿಜೀವಿಗಳು ಖಂಡಿತವಾಗಿ ಖಂಡಿಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ, ಏನು ಸಾವಿರಾರು ವರ್ಷದಿಂದ ಬಂದಿದೆ ಈ ಧರ್ಮದ ಆಧಾರದಲ್ಲಿ ಈ ಗ್ರಂಥಗಳು ಏನಿವೆಯೋ ಅದು ಇವತ್ತಿನ ಈ 21ನೇ ಶತಮಾನದಲ್ಲಿ ಕೂಡ ಜನರನ್ನು ಶೋಷಣೆ ಮಾಡ್ತಾ ಉಂಟು. ಜನರ ಮಧ್ಯದಲ್ಲಿ ಕಂದಕವನ್ನು ಸೃಷ್ಟಿ ಮಾಡ್ತಾ ಉಂಟು ಮತ್ತು ವರ್ಣಾಶ್ರಮ ನೀತಿಯನ್ನ ಇವತ್ತು ಕೂಡ ಅದು ಸಾಧನೆ ಮಾಡ್ತಾ ಉಂಟು. ಇದು ಸರಿಯಾದ ಕ್ರಮ ಅಲ್ಲ. ಇವತ್ತು ನಾವು ವೈಜ್ಞಾನಿಕ ಯುಗದಲ್ಲಿದ್ದೇವೆ. ಹಾಗಾಗಿ ನಾವು ಏನು ಈ ಮೌಢ್ಯಗಳಿರ್ಬೋದು ಮತ್ತು ಕಂದಾಚಾರಗಳಿರ್ಬೋದು ಇದನ್ನು ವಿರೋಧಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಎಲ್ಲ ಸಮಾಜದ ಎಲ್ಲರದ್ದು ಕೂಡ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ನಾವು ಇವತ್ತು ಸಮಾಜದ ಮುಖ್ಯ ವಾಹಿನಿಯಲ್ಲಿ ನಾವು ಮನುಷ್ಯರಾಗಿ ಬದುಕಬೇಕಾಗಿದೆ. ಹಾಗಾಗಿ ಗ್ರಂಥಗಳೇನಿವೆ ಏನು ಅದರಲ್ಲಿ ಉಲ್ಲೇಖವಾದಂಥ ವಿಚಾರಗಳೇನಿವೆ ಅದು ಇವತ್ತು ನಮ್ಮನ್ನು ಬದುಕನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಅಗ್ನಿಶ್ರೀಧರ್ ಇರ್ಬೋದು ಮತ್ತು KS ಭಗವನವರು ಇರ್ಬೋದು ಅವರೊಂದು ಮಾತನ್ನು ಹೇಳಿದ್ದಾರೆ, ಏನು ಭಗವದ್ಗೀತೆಯನ್ನು ಸುಟ್ಟಾಕ್ತೇವೆ ಅಂತೇಳಿ. ಆಕ್ರೋಶ ಬಂದಾಗ, ನಮಗೆ ನೋವಾದಾಗ, ಮನಸ್ಸಿಗೆ ನೋವು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅಂತ ಮಾತುಗಳು ಬರುವುದು ಸಹಜ. ಭಗವದ್ಗೀತೆಯನ್ನು ಮಾತ್ರ ಅಲ್ಲ, ಅಂತ ಮನಸ್ಸುಗಳನ್ನು ಕೂಡ ಸುಟ್ಟಾಕ್ಬೇಕು. ಹಾಗಾಗಿ ಸಮಾಜ ನಿರ್ಮಾಣ ಆಗ್ಬೇಕು. ಎಸ್ ಸುಬ್ರಹ್ಮಣ್ಯ ರಾವ್ ಅವರೇ, KS ಭಗವಾನ್ ಅವರು ಹೇಳಿರುವಂತದ್ದು, ನಾನು ಭಗವದ್ಗೀತೆಯಲ್ಲಿರತಕ್ಕಂಥ ವರ್ಣಾಶ್ರಮ ಪದ್ಧತಿ ಇರ್ಬೋದು, ದಾಯಾದಿಗಳ ವಿರುದ್ಧ ಕಲಹ ಮಾಡಬೇಕು ಅಂತ ಹೇಳಿ ಕೃಷ್ಣ ಪ್ರಚೋದನೆಯನ್ನು ಕೊಡ್ತಾನೆ. ಈ ರೀತಿಯ ಹಲವಾರು ವಿಚಾರಗಳು, ಹಿಂಸೆಯನ್ನ ಪ್ರಚೋದಿಸುವಂತಹ ಹಲವಾರು ಅದರಲ್ಲಿ ಶ್ಲೋಕಗಳಿವೆ. ಈ ರೀತಿಯಾದಂಥ ಕಾರಣವನ್ನು ಕೊಟ್ಟು ಅವರು ಹೇಳಿರುವಂಥದ್ದು ಭಗವದ್ಗೀತೆಯನ್ನು ಸುಟ್ಟು ಹಾಕಬೇಕು, ಭಗವದ್ಗೀತೆ ಸಮಾಜದಲ್ಲಿ ಇರಬಾರ್ದು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇದರ ಬಗ್ಗೆ ಬಹಳ ಪ್ರಮುಖವಾಗಿ ನಾನು ಒಂದು ಮಾತನ್ನು ಉಲ್ಲೇಖ ಮಾಡಬೇಕು. KS ಭಗವಾನ್ ಅವರಂದರೆ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿಜೇತರು ಮತ್ತು ಕಳೆದ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದವರು ಮತ್ತು ಅವರು ಹಲವಾರು ಪುಸ್ತಕಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ವಿಶೇಷವಾಗಿ ಶೇಕ್ಸ್ಪಿಯರ್ ಅವರ ಎಲ್ಲ ಪುಸ್ತಕಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಒಬ್ಬ ಹಿರಿಯ ಲೇಖಕ. ಅವರು ಹೇಳ್ತಾ ಇರತಕ್ಕಂಥ ಮಾತಿನಲ್ಲಿ ಏನು ಸತ್ಯಾಂಶ ಇರಬಹುದು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನೋಡಿ, ಒಬ್ಬ ವ್ಯಕ್ತಿ ಕೆಲವು ಪುಸ್ತಕಗಳನ್ನು ಬರೆದಿದ್ದಾನೆ, ಕೆಲವು ಪುಸ್ತಕಗಳನ್ನು ಭಾಷಾಂತರ ಮಾಡಿದ್ದಾನೆ, ದೊಡ್ಡ ಸಾಹಿತಿ ಆಗಿದ್ದಾನೆ, ಅಥವಾ ಪ್ರಶಸ್ತಿಗಳನ್ನು ಬಾಚಿದ್ದಾನೆ ಅನ್ನೋ ಮಾತ್ರಕ್ಕೆ ಆ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತ ಹೇಳೋದು ಅದು ಯಾವ ಕಾರಣಕ್ಕೂ ಸರಿಯಾಗುವುದಿಲ್ಲ. ಯಾಕಂದ್ರೆ ಯಾವಾಗ ಧರ್ಮದ ವಿಚಾರ ಬರ್ತದೆಯೋ ಆ ವ್ಯಕ್ತಿ ಏನು ಎನ್ನುವುದನ್ನ ಅವನ ಅಂತರಂಗದ ಶ್ರದ್ಧೆ ನಿರೂಪಿಸ್ತದೆ. ಹೊರಗಿನ ಈ ಏನು ಕಣ್ಣಿಂದ ನಾವು ಏನು ಜಗತ್ತನ್ನು ನೋಡ್ತಾ ಇದ್ದೇವೆ, ಈ ನೋಟದಲ್ಲಿ ಏನುಂಟು ಅದನ್ನು ನಾವು ಪರಸತ್ಯ ತಿಳ್ಕೊಂಡಿದ್ದೇವೆ. ಇದನ್ನು ಅವರು ಬದಿಗಿಟ್ಟು ಅಂತಃಚಕ್ಷುವಿನಿಂದ ನೋಡಬೇಕು. ಧರ್ಮವನ್ನು ಯಾವತ್ತಿಗೂ ಹೊರನೋಟದಿಂದ ನೋಡುವಂಥದ್ದಲ್ಲ ಧರ್ಮ ಎನ್ನುವಂಥದ್ದು ಅಂತಃಚಕ್ಷುವಿನಿಂದ ನೋಡುವಂಥದ್ದು, ಅಂತಃಚಕ್ಷುವಿನಿಂದ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಅದನ್ನು ಅನುಭವಿಸುವಂಥದ್ದು. ಅದನ್ನು ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು, ಯೋಗಿಗಳು, ವಿದ್ವಾಂಸರು, ವೈದಿಕ ಪಂಡಿತರು ಎಲ್ಲರೂ ನಡೆಸ್ಕೊಂಡು ಬಂದಿದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಬಹಳಷ್ಟನ್ನು ಸಾಧಿಸಿದ್ದನ್ನು ಜಗತ್ತಿಗೆ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ. ಅರ್ಥ ಆಯ್ತಾ? ಹಾಗಿರುವಾಗ ಈ ಚಾರ್ವಾಕ ಮತೀಯರು ಅಂತ ಹೇಳ್ಬೋದು ಇಂಥವರನ್ನು. ಇಂಥ ಚಾರ್ವಾಕ ಮತೀಯರು 4,000-5,000 ವರ್ಷಗಳಿಂದಲೂ ಭಾರತದಲ್ಲಿ ಬಿದ್ದವರೇ. ಇಂದಿಗೆ ಚಾರ್ವಾಕ ಮತ ಇಲ್ಲವೇ ಇಲ್ಲ, ಒಗೆದು ಹೋಗಿದೆ. ಅದು ಇದಾರಲ್ಲ, ವಿಚಾರವಾದಿಗಳಿದ್ದಾರೆ, ಇರಬಹುದು, ಇರ್ಲಿ, ಯಾರಿಗೇನು ತೊಂದರೆ. ಜಾತ್ಯತೀತ ಸಂವಿಧಾನ, ಜಾತ್ಯತೀತ ದೇಶ ಎನ್ನುವವರು ಪ್ರತಿಯೊಬ್ಬರಿಗೂ ಅವರದೇ ಆದ ಹಕ್ಕು ಇದೆ, ಧಾರ್ಮಿಕ ಹಕ್ಕು ಇದೆ, ಸಾಂಸ್ಕೃತಿಕ ಹಕ್ಕು ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಅವರು ತಿಳ್ಕೊಂಡು ಅವರು ಒಂದು ಪುಸ್ತಕವನ್ನು ನಾನು ಬೆಂಕಿ ಹಚ್ತೇನೆ ಅಂತೇಳಿ, ಇದೇನು ಹೊಸದಲ್ಲ ಬೆಂಕಿ ಹಚ್ಚುವುದು. ದಸಂಸದ ವಿದ್ಯಾರ್ಥಿಗಳು ಅದನ್ನು ಪ್ರಮಾಣ ಮಾಡಿದ್ದಾರೆ ಹೈದರಾಬಾದ್ನಲ್ಲಿ ಒಂದು ಕಾಲಘಟ್ಟದಲ್ಲಿ. ತಾವೆಷ್ಟು ನಿಕೃಷ್ಟರು ಎನ್ನುವುದನ್ನು ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಪರಿಣಾಮ ಏನಾಗಿದೆ ಇವತ್ತಿಗೆ? ಈ ದಲಿತರು ಅಥವಾ ವಿಚಾರವಾದಿಗಳು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಅವರೇ ಮೊದಲು ಅವಲೋಕನ ಮಾಡಿಕೊಳ್ಬೇಕು. ಯಾಕಂದ್ರೆ ಯಾವ ಒಂದು ಧರ್ಮವನ್ನು ನಾವು ಸುಡ್ಲಿಕ್ಕೆ ಹೊರಡ್ತೇವೆಯೋ, ಯಾವ ಒಂದು ಗ್ರಂಥವನ್ನು ಸುಡ್ಲಿಕ್ಕೆ ಹೊರಡ್ತೇವೆಯೋ, ನಿಮ್ಮ ಧರ್ಮದ ನಿಮ್ಮ ಆಚಾರ ವಿಚಾರಗಳು ಯಾಕೆ ಇಂಟರ್ಫಿಯರ್ ಮಾಡಬೇಕು? ಮಧ್ಯದಲ್ಲಿ ಯಾಕೆ ಪ್ರವೇಶ ಮಾಡಬೇಕು? ನಿಮಗೆ ಬೇಡ, ನೀವು ಹೊರಗೆ ನಿಲ್ಲಿ. ನೀವು ಸನಾತನ ಧರ್ಮೀಯರಲ್ಲ ಅಂತ ನೀವು ಹೇಳ್ಕೊಂಡಿದ್ರಿ. ದೇವರು ನಿಮಗೆ ಆಗುವುದಿಲ್ಲ, ದೇವರಿಲ್ಲ, ಕೃಷ್ಣನನ್ನು ಒಪ್ಪುವುದಿಲ್ಲ, ನೀವು ಅವನ ತತ್ವಗಳನ್ನು ಒಪ್ಪುವುದಿಲ್ಲ, ಧರ್ಮವನ್ನು ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ನೋಡಿ, ಧರ್ಮದ ಚೌಕಟ್ಟಿನಿಂದ ಹೊರಗೆ ನಿಲ್ಲಿ. ಧರ್ಮ ನಮಗೆ ಬದುಕನ್ನು ಕಟ್ಟಿಕೊಡುವುದಿಲ್ಲ. ನಾವು ಶತಮಾನಗಳಿಂದ ಸ್ವಾಭಿಮಾನಕ್ಕೆ ನಮಗೆ ಧಕ್ಕೆ ಬರುವಾಗ ನಾವು ಸಿಡಿದೇಳುವುದು ಸಹಜವಾಗಿ. ಯಾಕೆಂತ ಹೇಳಿದ್ರೆ ಧರ್ಮ ಏನು ನಮಗೆ ಬದುಕನ್ನು ಕಟ್ಟಿಕೊಡ್ತದ? ಏನೋ ಯಾರು ಧರ್ಮ ಬರೆದವರು? ದಲಿತರು ಧರ್ಮ ಬರೆದಿದ್ದಾರಾ? ಇವತ್ತಿನ ವಿಚಾರವಾದಿಗಳು ಧರ್ಮ ಬರೆದಿದ್ದಾರಾ? ಯಾರೋ ಒಬ್ಬ ಬರೆದಿದ್ದಾನೆ ಅಂತೇಳಿ ಅದನ್ನು ಇವತ್ತು ಕೂಡ ನಾವು ಅದನ್ನು ಪ್ರತಿಪಾದನೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಧರ್ಮದಲ್ಲಿ ಏನು ಬರೆದಿದೆ? ಧರ್ಮದಲ್ಲಿ ಮತ್ತೊಂದು ವರ್ಗದ ಜನರನ್ನ ಶೋಷಣೆ ಮಾಡಬೇಕಂತ ಬರೆದಿದೆ. ವರ್ಗವನ್ನು ಶೋಷಣೆ ಮಾಡಬೇಕು, ಯಾರನ್ನು ಶೋಷಣೆ ಮಾಡಿಲ್ಲ. ಅವರವರ ಕರ್ಮಗಳಿಂದ ಶೋಷಣೆ ಒಳಗಾಗ್ತಾ ಇದ್ದಾರೆ ಅನ್ನೋದನ್ನ ಮೊದಲು ಎಲ್ಲರೂ ತಿಳ್ಕೊಳ್ಬೇಕು. ಯಾರನ್ನು ಶೋಷಣೆ ಮಾಡಿದ ಪ್ರಮಾಣ ಎಲ್ಲಿದೆ? ಯಾವ ಇತಿಹಾಸಕಾರ ಕೊಟ್ಟಿದ್ದಾನೆ ಯಾರನ್ನು ಶೋಷಣೆ ಮಾಡಿದ್ದಾರೆ ಅಂತೇಳಿ? ಇಂದಿನ ಕಾಲಘಟ್ಟದಲ್ಲಿ ರಾಜನ ಶಾಸನ ಇರುವಾಗ ಏನು ಶೋಷಣೆ ನಡೆದಿತ್ತು, ಆ ಶೋಷಣೆ ಇವತ್ತಿಗೂ ನಡೀತಾ ಇದೆ. ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷಗಳಾಯಿತು. ಈ ದಲಿತರು ಅಥವಾ ಈ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು ಅಥವಾ ದುರ್ಬಲರು ಅಂತ ಹೇಳಿಕೊಳ್ಳುವವರು, ಇವರು
ಪ್ರತಿಭೆಗಳ ಮೇಲೆ ಸವಾರಿ ಮಾಡಿ ಪ್ರತಿಭೆಗಳನ್ನು ಕಿತ್ತುಕೊಂಡು ತಾವು ಅನುಭವಿಸಿಕೊಂಡು ಏನು ಮಹಾ ಸಾಧನೆ ಮಾಡಿ ತೋರಿಸಿದ್ದಾರೆ ಭಾರತ ದೇಶಕ್ಕೆ ಅಥವಾ ರಾಜ್ಯಗಳಿಗೆ. ಏನು ಸಾಧನೆ ಮಾಡಿದ್ದಾರೆ ಇವರು? 70 ವರ್ಷದಲ್ಲಿ ಇವರು ಸುಧಾರಿಸಲಿಲ್ಲ ಅಂದ್ರೆ ಇನ್ನು ಯಾವಾಗ ಇವರು ಸುಧಾರಿಸುವುದು? ಯಾವಾಗ ಇವರನ್ನು ಯಾರು ದಮನ ಮಾಡಿದ್ದಾರೆ 70 ವರ್ಷಗಳಲ್ಲಿ? ಏನು ಸರ್ಕಾರಗಳು ಕಣ್ಣು ಮುಚ್ಚಿ ಕುಳಿತಿವೆಯೇ? ನಾನು ಕೇಳುವುದು ಇದನ್ನೇ, ಯಾರನ್ನು ದಮನ ಮಾಡಿಲ್ಲ. ಧರ್ಮವು ಏನನ್ನ ನೀಡಿದೆ, ಯಾರಿಗೆ ಏನನ್ನು ನೀಡಿದೆ ಅವರಿಗೆ ಅದನ್ನು ನೀಡಿದೆ, ಅವರದನ್ನು ಅದರಲ್ಲಿ ಸಂತೃಪ್ತಿಯಲ್ಲಿದ್ದಾರೆ. ಇರ್ಲಿ ಅವರು, ನೀವು ಯಾಕೆ ಅವರನ್ನ ಕಂಬಾಲಪಲ್ಲಿಯಲ್ಲಿ ಇದೇ ದಲಿತರನ್ನ ಜಾತಿ ಆಧಾರದಲ್ಲಿ ಸುಟ್ಟುಕೊಳ್ಳುವಂತ ಸಮಾಜ ಇದು. ದೇವಾಲಯಗಳಿಗೆ ಪ್ರವೇಶವನ್ನ ನಿರಾಕರಣೆ ಮಾಡ್ತಾರೆ, ಅನ್ನದಲ್ಲಿ ತಾರತಮ್ಯ ಮಾಡ್ತಾ ಇರುವಂತಹ ಸಮಾಜ. ಇದರಲ್ಲಿ ಎಲ್ಲಿದೆ ಶೋಷಣೆ ಇಲ್ಲ ಅಂತ ತಾವು ಹೇಗೆ ಹೇಳ್ತೀರಿ? ಎಲ್ಲಿದೆ ಶೋಷಣೆ? ನಾನು ಅದನ್ನೇ ನಿಮ್ಮ ಹತ್ರ ಕೇಳ್ತಾ ಇರುವುದು. ಅವರಲ್ಲಿ ಅವರಿಗೆ ಅವರದೇ ಆದ ಪ್ರಾರ್ಥನಾ ಮಂದಿರಗಳಿವೆ, ದೇವಸ್ಥಾನಗಳಿವೆ. ಯಾಕೆ ಯಾಕೆ ಸಮಾನತೆ ಯಾಕಿಲ್ಲ ಇಲ್ಲಿ? ಯಾವ ಸಮಾನತೆ ಬೇಕು ಅವರಿಗೆ? ಸಂವಿಧಾನದ ಆಧಾರದಲ್ಲಿ ದೇವಸ್ಥಾನಗಳಲ್ಲಿ ಯಾರು ಪ್ರವೇಶ ಕೊಡಲಿಲ್ಲ. ಧಾರ್ಮಿಕ ತಾರತಮ್ಯ ಮಾಡಬಾರದು ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಅವರಿಗೆ ಯಾವ ದೇವಸ್ಥಾನದಲ್ಲಿ ಪ್ರವೇಶ ಇವತ್ತಿಗೆ ನೀಡಲಿಲ್ಲ, ಯಾರು ನೀಡಲಿಲ್ಲ ಎನ್ನುವುದು ಮೊದಲು ಹೇಳಲಿ ಅವರು. ಅವರಿಗೆ ಅವರದೇ ಆದ ಸರ್ಕಾರ ಕಾನೂನು ಮಾಡಬೇಕಾಯ್ತು, ಸರ್ಕಾರ ಕಾನೂನು ಮಾಡಿ ನಿಮ್ಮ ಕ್ಷಮಿಸಿ. ಅವರಿಗೆ ಅವರದೇ ಆದ ಪ್ರಾರ್ಥನಾ ಮಂದಿರಗಳು ಯಾಕಿವೆ ಹಾಗಾದ್ರೆ? ಅದರಲ್ಲಿ ಯಾರು ಇತರ ವರ್ಗದವರು ಹೋಗುವುದಿಲ್ಲ, ಬ್ರಾಹ್ಮಣ ಕ್ಷತ್ರಿಯಾದಿಗಳು ಹೋಗುವುದೇ ಇಲ್ಲ. ಅವರಿಗೆ ಅವರದೇ ಆದ ಪ್ರಾರ್ಥನಾ ಮಂದಿರಗಳಿವೆ ಇಲ್ಲ. ಅದರ ಬಗ್ಗೆ ಏನ್ ಹೇಳ್ತಾರೆ ಅವರು? ಭಗವದ್ಗೀತೆಯಲ್ಲಿ ಜಾತಿ ಆಧಾರದಲ್ಲಿ ವಿಭಜನೆಯನ್ನ ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ನೋಡಿ, ಜಾತಿ ಎನ್ನುವಂಥದ್ದು ಮನುಷ್ಯನ ಕರ್ಮಗಳಿಂದಲೇ ಹುಟ್ಟಿದೆ. ಇದನ್ನು ನಾನು ಈ ಮುಂಚೆ ಕೂಡ ಬಹಳ ಬಾರಿ ನಾನು ಅದನ್ನು ಪುನರಾವರ್ತಿಸಿದ್ದೇನೆ. ಜಾತಿ ಇದನ್ನು ನಾನು ಹೇಳ್ತೇನೆ. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ 4 ವರ್ಗಗಳಿಗೂ ಹೇಳ್ತಾನೆ, ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಂ ಚ ಪರಂತಪಃ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಹಿ ಅಂತ ಹೇಳಿದ್ದಾನೆ. ಯಾವ ಕರ್ಮಗಳನ್ನು ಯಾರ್ಯಾರು ಹೇಗೆ ಮಾಡಿಕೊಂಡು ಹೋಗ್ತಾರೆಯೋ ಅಂತಹ ಅವರು ಪರಿಣಾಮಗಳನ್ನ, ಫಲಗಳನ್ನ, ಫಲಿತಾಂಶಗಳನ್ನ ಮುಂದಿನ ಜನ್ಮಗಳಲ್ಲಿ ಈ ಭೂಮಿಯಲ್ಲಿ ಅಥವಾ ಮುಂದಿನ ಭವಿಷ್ಯದಲ್ಲಿ ಪಡೀತಾರೆ ಅಂತೇಳಿ ಇದನ್ನೇ ಉಪನಿಷತ್ತುಗಳು ಕೂಡ ದೃಢೀಕರಣ ಮಾಡ್ತೇವೆ. ಬರೀ ಭಗವದ್ಗೀತೆ ಅಲ್ಲ, ಸುಡಬೇಕಾಗಿದ್ರೆ ಸಮಸ್ತ ಧಾರ್ಮಿಕ ಗ್ರಂಥಗಳನ್ನು ಅವರು ಸುಟ್ಟು ತೋರಿಸಬೇಕು. ಅದರಲ್ಲಿರುವ ತತ್ವಗಳನ್ನು ಸುಡಲಿಕ್ಕೆ ಆಗುವುದಿಲ್ಲ. ತಾವೆಷ್ಟು ನಿಕೃಷ್ಟರು ಎನ್ನುವುದನ್ನು ಪ್ರೂವ್ ಮಾಡುವ ಮುಂಚೆ ಅಂತಹ ವ್ಯಕ್ತಿಗಳು ಸನಾತನ ಧರ್ಮದಿಂದ ಹೊರಗೆ ನಿಲ್ಲುವುದು ಅತ್ಯಂತ ಸೂಕ್ತ ಅಂತ ನಾನು ಹೇಳಿ ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ವೀಕ್ಷಕರು, ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಗ್ಗೆ ಈ ಬಗ್ಗೆ ಇನ್ನಷ್ಟು ಹಲವಾರು ವಿಭಿನ್ನ ಮುಖಗಳಲ್ಲಿ ಚರ್ಚೆ ಆಗಬೇಕಿದೆ. ಒಂದು ಸಣ್ಣ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.